ಇದು ದುಬೈ ಅಲ್ಲ, ಇದು ಪುತ್ತೂರಿನ ಕೋರ್ಟ್ ರೋಡಲ್ಲಿ ಎಲ್ಲ ಅಂಗಡಿಗೆ ನುಗ್ಗಿದಂತಹ ನೀರು. ಕೋರ್ಟ್ ರೋಡ್ನಲ್ಲಿ ರಾಧಾ ಬಿಲ್ಡಿಂಗಿನಲ್ಲಿ ಅಂಗಡಿಗೆ ನುಗ್ಗಿದಂತಹ ನೀರು ಎಲ್ಲ ಅಂಗಡಿಯ ಒಳಗೆ ನುಗ್ಗಿದೆ ನೀರು. ಕೋರ್ಟ್ ರೋಡ್ನಲ್ಲಿ ಕಾಂಪೌಂಡ್ ಕುಸಿದ ಜನರಿಗೆ ಏನಾಗಲಿಲ್ಲ, ಸಣ್ಣ ಪುಟ್ಟ ಗಾಯ ಸ್ವಂತ ವ್ಯಾಪಾರಸ್ಥರಿಗೆ ಕಾಂಪೌಂಡ್ ಕುಸಿದಿಂದ. ಇದು ದುಬೈ ಅಲ್ಲ, ಇದು ಪುತ್ತೂರಿನ ಕೋರ್ಟ್ ರೋಡಲ್ಲಿ ಎಲ್ಲ ಅಂಗಡಿಗೆ ನುಗ್ಗಿದಂತಹ ನೀರು. ಕೋರ್ಟ್ ರೋಡ್ನಲ್ಲಿ ರಾಧಾ ಬಿಲ್ಡಿಂಗಿನಲ್ಲಿ ಅಂಗಡಿಗೆ ನುಗ್ಗಿದಂತಹ ನೀರು ಎಲ್ಲ ಅಂಗಡಿಯ ಒಳಗೆ ನುಗ್ಗಿದೆ ನೀರು. ಕೋರ್ಟ್ ರೋಡ್ನಲ್ಲಿ ಕಾಂಪೌಂಡ್ ಕುಸಿದ ಜನರಿಗೆ ಏನಾಗಲಿಲ್ಲ, ಸಣ್ಣ ಪುಟ್ಟ ಗಾಯ ಸ್ವಂತ ವ್ಯಾಪಾರಸ್ಥರಿಗೆ ಕಾಂಪೌಂಡ್ ಕುಸಿದಿಂದ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.